hello, namaskara. Welcome to my new channel, House of Drama. ಸೊ ಇದು ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ. ಸೊ ನನ್ನ ಫಸ್ಟ್ ವಿಡಿಯೋನ ನನ್ನ ಇಂಟ್ರೊಡಕ್ಷನ್ ಮೂಲಕ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನನ್ನ ಹೆಸರು ಬಂದು ರಮ್ಯಾ ರಕ್ಷಿತ್. ರಕ್ಷಿತ್ ನನ್ನ ಹಸ್ಬೆಂಡ್ ನೇಮ್. ನನ್ನ ನೇಟಿವ್ ಮ್ಯಾಂಗ್ಳೂರ್, ಪುತ್ತೂರ್. ನನ್ನ ಹಸ್ಬೆಂಡ್ ಮನೆ ಬಂದು ಕಾರ್ಕಳ. ಸೊ ನಾವು ಪ್ರೆಸೆಂಟ್ ಇವಾಗ ದುಬೈಲಿ ಇದ್ದೀನಿ, ಶಾರ್ಜಾ ಅನ್ನೋ ಸ್ಟೇಟಲ್ಲಿ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದ್ ಕಾರಣ ತುಂಬ ನರ್ವಸ್ ಆಗ್ತದೆ. ತುಂಬ ಜನಗಳ ಮುಂದೆ ಮಾತಾಡೋ ವಿಷಯ ಶೇರ್ ಮಾಡ್ಕೊಳ್ಳೋದೇ ಬೇರೆನೆ. ಇಲ್ಲಿ ಕ್ಯಾಮರಾ ಇಟ್ಕೊಂಡು ಮುಂದೆ ಮಾತಾಡೋ ತುಂಬ ನರ್ವಸ್ ಆಗುತ್ತೆ. ಸೊ ಯಾವುದೇ ವಿಷಯ ಸಿಗಲ್ಲ ಮಾತಾಡೋದಕ್ಕೆ. ಸೊ ಹೇಳಬೇಕಾದ್ರೆ ನನ್ನ ವಿಡಿಯೋ, ನನ್ನ ಚಾನಲಲ್ಲಿ ಯಾವುದೇ ಪರ್ಟಿಕ್ಯುಲರ್ ಕಂಟೆಂಟ್ ಆಗಲಿ, ಯಾವುದೇ ಜಾನರ್ ಇಟ್ಕೊಂಡು ನಾನು ಮಾತಾಡಲ್ಲ. ಸೊ ಎವ್ರಿಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್. ಲೈಕ್ ಲೈಫ್ ಸ್ಟೈಲ್ ಆಗಿರ್ಬೋದು, ಇಲ್ಲಿ ಫುಡ್ ಕಲ್ಚರ್ಸ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು. ಲೈಕ್ ಎಲ್ರಿಗೂ ಗೊತ್ತಿದೆ ದುಬೈ ಅನ್ನೋ ಕಂಟ್ರಿಯಲ್ಲಿ ಎಷ್ಟು ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ಇರುತ್ತೆ ಅಂತ. ಸೊ ನಾನು ಯಾವಾಗೆಲ್ಲ ಟ್ರಾವೆಲ್ ಮಾಡ್ತೀನಿ, ನಾನು ಆವಾಗ ನಿಮಗೆ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಇರೋ ಅಂಥ ವಿಷಯ ಏನಿದೆ, ನನಗೆ ಎಷ್ಟು ಗೊತ್ತಿದೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಚಾನಲ್ಗೋಸ್ಕರ ಅಂತ ನಾನು ಯಾವ ವಿಡಿಯೋನು ಮಾಡಲ್ಲ. ಬಟ್ ನಾನೇನು ನನ್ನ ಲೈಫ್ ಸ್ಟೈಲ್, ನನ್ನ ಲೈಫಲ್ಲಿ ನಾನು ಡೈಲಿ ಏನು ಮಾಡ್ಕೋತಾ ಇರ್ತೀನೋ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಷ್ಟೇ. ಮತ್ತೇನು ಹೇಳೋದು, ಮತ್ತೆ ಏನಂದರೆ ನಂಗೆ ತುಳು ಬರುತ್ತೆ, ನಾಟ್ ಓನ್ಲಿ ಕನ್ನಡ. ನಾನು ಎರಡೂ ಮಿಕ್ಸ್ ಆಗಿನೇ ವ್ಲಾಗ್ ಮಾಡ್ತೀನಿ. ಇದು ಕಂಪ್ಲೀಟ್ ನನ್ನ ಪರ್ಸ್ನಲ್ ವ್ಲಾಗ್ ಅಂತ ಹೇಳ್ಬೋದು. ಕಂಪ್ಲೀಟ್ ಮೈ ಪರ್ಸ್ನಲ್ ವ್ಲಾಗ್. ಇದ್ರಲ್ಲಿ ನಾನು ನಿಮಗೆ ಯಾವುದೇ ಹೆಲ್ತ್ ಟಿಪ್ಸ್ ಆಗಲಿ, ಬ್ಯೂಟಿ ಟಿಪ್ಸ್ ಆಗಲಿ, ಮತ್ತು ಕುಕ್ಕಿಂಗ್ ಅಂದ್ಕೂಡಲೇ ನಾನು ದೊಡ್ಡ ಶೆಫ್ ಏನಲ್ಲ. ಬಟ್ ಸ್ಟಿಲ್ ನನಗೆ ಏನು ಗೊತ್ತಿದೆ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಸೊ ಇವತ್ತಿಂದ ನನ್ನ ನ್ಯೂ ಫ್ಯಾಮಿಲಿ ಕ್ರಿಯೇಟ್ ಆಗಿದೆ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ನನಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್, ಅಂದರೆ ಏನೇ ಮಾಡಬೇಕಾದ್ರೆ ಒಂದು ಬ್ಯಾಕ್ ಬೋನ್ ಅಂತ ಬೇಕು. ಸೊ ಒಂದೇ ಸಲ ಯಾವುದು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹೀ ಈಸ್ ಅ ಜೆಮ್ ಆಫ್ ಪರ್ಸನ್. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಇದೊಂದು ಯೂಟ್ಯೂಬ್ನ ಕ್ರಿಯೇಟ್ ಮಾಡೋದಕ್ಕೆ ಏನು ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಮೈ ಫ್ಯಾಮಿಲಿ ಎಲ್ರಿಗೂ ಥ್ಯಾಂಕ್ಸ್. ಯಾವುದೇ ವರ್ಡ್ ಸಿಗ್ತಾ ಇಲ್ಲ ಮಾತಾಡೋದಕ್ಕೆ. ತುಂಬ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ಆಲ್ಸೋ ನರ್ವಸ್. ಸೊ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಡ್ರೀಮ್ ಕಮ್ ಟ್ರೂ. ನಂಗೆ ತುಂಬ ದಿನದಿಂದ ಆಸೆ ಇತ್ತು. ಲೈಕ್ ನನ್ನ ಕಸಿನ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ಯಾಕೆ ನನಗಾಗಲ್ಲ. ಲೈಕ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತೀನಲ್ವ. ಸೊ ನನಗೆ ಯಾಕೆ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ಸ್ ವೈ ಅದನ್ನು ಏನು ಹೇಳೋದು. ಸೊ ಒಂದು ಲೈಫಲ್ಲಿ ಏನಾದರೂ ಚೇಂಜಸ್ ಇರಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಹೋಪ್ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ. ಖಂಡಿತ ನಂಗೆ ಗೊತ್ತಿದೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ. ಸೊ ಇವತ್ತಿನ ಒಂದು ಚಿಕ್ಕ ವಿಡಿಯೋ, ನನ್ನ ಇಂಟ್ರೊಡಕ್ಷನ್ ವಿಡಿಯೋ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕನ್ ಏನಿದೆ ಅದನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡಬೇಕಾದ್ರೆ ಆಲ್ ಅಂತ ಬರುತ್ತೆ. ಸೊ ಅದನ್ನ ನೀವು ಪ್ರೆಸ್ ಮಾಡಿದರೆ ನಾನು ನೆಕ್ಸ್ಟ್ ಮಾಡೋ ವಿಡಿಯೋಸ್ ಅಪ್ಡೇಟ್ಸ್ ಏನಿದೆ ಅದೆಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಿರ್ತೀರಲ್ವ ನೀವು. ಐ ಆಮ್ ಹೋಪಿಂಗ್ ಫಾರ್ ದಿ ಬೆಸ್ಟ್. ಸೊ ಆದಷ್ಟು ವಿಡಿಯೋಸ್, ನನ್ನ ಬ್ಲಾಗ್ಸ್ ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂಥೇಳಿ, ಗಾಡ್ ರೇಸ್. ಸೊ ಅಲ್ಲಿವರೆಗೂ ಪ್ಲೀಸ್ ಸ್ಟೇ ಹೆಲ್ದಿ, ಸ್ಟೇ ಸೇಫ್, ಲವ್ ಯು, ಬಾಯ್.